ಹಿಂದೂ ವಿದ್ಯಾದಾಯಿನಿ ಸಂಘ ಸುರತ್ಕಲ್ದಲ್ಲಿಟ್ಟು ವಿದ್ಯಾದಾಯಿನಿ ಶಾಲೆಲಿನ ತಾಪಕರಣ ದಿನಾಚರಣೆ ನವೆಂಬರ್ 30 ಅಟ್ಟಣೆ ಮಲ್ದಾಂದ್ ಸಂಘದ ಕಾರ್ಯಂತರ ಎಂ ವೆಂಕಟರಾವ್ ಪಂತಿರ್. ಸುರತ್ಕಲ್ ಹಿಂದೂ ವಿದ್ಯಾದಾಯಿನಿ ಸಂಘದ ಕಾರ್ಯಂತರ ಎಂ ವೆಂಕಟರಾವ್ ಸೋಮವಾರ ಕುಡ್ಲದ ಪತ್ರಿಕಾ ಭವನದ ಸುದ್ದಿಕೂಟದ ಪಾತಿರ್ದು ಹಿಂದೂ ವಿದ್ಯಾದಾಯಿನಿ ಸಂಘ 1917 ತಾಪನೆಯಾದ 1944 ಅನುದಾನಿತ ವಿದ್ಯಾದಾಯಿನಿ ಪ್ರೌಢಶಾಲೆ ಹೆಸರು ಮಾತದಂಡ ಸಂಸ್ಥದ ತಾಪಕರಣ ದಿನಾಚರಣೆ ನವೆಂಬರ್ 30 ಕಾಂಡೆ ಒರ್ಮರೇಕ್ ಶುರುವಾಪಂಡು 11 ಗಂಟೆಗೆ ವಿದ್ಯಾದಾಯಿನಿ ಪ್ರೌಢಶಾಲೆದ ಅಮೃತ ಮಹೋತ್ಸವವನ್ನು ಸಂಘದ ಗುರುಕಾರ್ಯರು ಈ ಜನಾರ್ದನ ಗುರುಕಾರ್ಮಿಡ್ ಅನ್ನಪೂರ್ಣ ಎಂಬಟ್ ಉದಿಪನ ಮಲ್ಪೇರ್ ರಾಮಾನಂದ ಭಟ್ರು ಆಶೀರ್ವಚನ ಕೊರ್ಪೇರ್ ಡಾಕ್ಟರ್ ರವಿರಾಜ ಶೆಟ್ಟಿ ಬಿನ್ನರಾದುಪ್ಪೇರಂದು ಅರ್ತಿರಿಪಾಯರ್ ಸಾಂಸ್ಕೃತಿಕ ಸಮಿತಿದ ಅನಂತಯ್ಯ ಸುದ್ದಿ ಕೊಟ್ಟಿದ್ದಾರೆ. ನಮ್ಮ 75ನೇ ವರ್ಷ ಒಂದು ವರ್ಷ ನವೆಂಬರ್ 30ರಿಂದ ಬರುವ ನವೆಂಬರ್ 30ರವರೆಗೆ 2019 ನವೆಂಬರ್ 30ರವರೆಗೆ ಪ್ರತಿ ತಿಂಗಳ ವಿಶೇಷ ಕಾರ್ಯಕ್ರಮಗಳೊಟ್ಟಿಗೆ ಅದರಲ್ಲಿ ನಾವು ಕೆಲವು ಅಮೃತ ಮಹೋತ್ಸವದ ಯೋಜನೆಗಳನ್ನಂತ ಹಾಕಿಕೊಂಡಿದ್ದೇವೆ. ಪ್ರೌಢಶಾಲಾ ಕಟ್ಟಡದ ಸಮಗ್ರ ನವೀಕರಣ ಆಗಬೇಕು. ಅಂದರೆ ಅದು 75 ವರ್ಷದ ಹಿಂದಿನ ಕಟ್ಟಡ, ಅದನ್ನು ನವೀಕರಣ ಮಾಡಲಿಕ್ಕಿದೆ. ಪ್ರಯೋಗಾಲಯದ ದೃಶ್ಯ ಶ್ರಾವ್ಯ ಮಂದಿರದ ಆಧುನೀಕರಣ ಮತ್ತು ಮೇಲ್ಛಾವಣಿ ನಿರ್ಮಾಣ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನಿಧಿ. ಯಾಕಂದರೆ ನಮ್ಮ ಹಿಂದೂ ವಿದ್ಯಾದಾಯಿನಿ ಸಂಘದವರು ಕನ್ನಡ ಮೀಡಿಯಂನಲ್ಲಿ ಕಲಿಯುವ ಯಾವುದೇ ವಿದ್ಯಾರ್ಥಿಗಳಿಗೆ ₹1 ಧನ ಸಹಾಯವನ್ನು ನಾವು ತೆಗೆದುಕೊಳ್ಳದೆ ಉಚಿತ ಶಿಕ್ಷಣವನ್ನು ಈಗಾಗಲೇ ನೀಡ್ತಾ ಇದ್ದೇವೆ. ಕಂಪ್ಯೂಟರ್ ಕೇಂದ್ರದ ಅಭಿವೃದ್ಧಿ, ವಜ್ರ ಮಹೋತ್ಸವ ಸಭಾಂಗಣ ವೇದಿಕೆ ನವೀಕರಣ, ಸಭಾಂಗಣ ಸುತ್ತ ಇಂಟರ್ಲಾಕ್ ಹಾಕುವುದು.